ಫ್ರೆಂಡ್ ಆಫ್ ಮೈಂಡ್, ನನಗೆ ಅವ್ರ ಬಗ್ಗೆ ಭಾಳ ಸ್ನೇಹನೂ ಇದೆ. ಹಾಂ, ಎಸ್, ಹಂಗೆ ತಿಳ್ಕೊಳ್ಳಿ. ಫ್ರೆಂಡ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ ಅವರ ಹ್ಯಾಂಡಲ್ನಲ್ಲಿ. ಹಿಂದೂ ವಿರೋಧಿ ಕ್ರಿಶ್ಚಿಯನ್ ಮಿಷನರಿ ಶಾಲೆಗಳನ್ನು ತ್ಯಜಿಸಿ ಈ ಬಗ್ಗೆ ಪೋಷಕರು ಚಿಂತಿಸಲು ಇದು ಸಕಾಲ. ಕ್ರಿಶ್ಚಿಯನ್ ಮಿಷನರಿ ಶಾಲೆಗಳಲ್ಲಿ ಹಿಂದೂ ವಿರೋಧಿ ಭಾವನೆ ವ್ಯಕ್ತವಾಗುತ್ತಿರುವುದು ಇದೇನು ಮೊದಲೇನಲ್ಲ. ಹಿಂದೂ ಸಾಂಪ್ರದಾಯಿಕ ಹೂ ಮುಡಿಯಲು, ಬಳೆ ಹಾಕಲು, ತಿಲಕ ಹಾಕಲು, ಹೀಗೆ ಹಲವು ಆಚಾರಗಳನ್ನು ನಮ್ಮ ಹೆಣ್ಣು ಮಕ್ಕಳಿಂದ ದೂರ ಮಾಡಿದ ಕ್ರಿಶ್ಚಿಯನ್ ಮಿಷನರಿಗಳು ಇದೀಗ ರಾಮ ಮಂದಿರದ ವಿರುದ್ಧ ದ್ವೇಷದ ಭಾವನೆ ಪಸರಿಸಲು ಹೂಡುತ್ತಿರುವ ಷಡ್ಯಂತ್ರ ಸಹಿಸಲು ಅಸಾಧ್ಯ. ಸಂಬಂಧಪಟ್ಟ ಶಾಲೆಯ ಶಿಕ್ಷಕಿ ವಿರುದ್ಧ ಆಡಳಿತ ಮಂಡಳಿ ಕ್ರಮ ಜರುಗಿಸಬೇಕು, ಇಲ್ಲದಿದ್ದರೆ ತೀವ್ರ ಹೋರಾಟ ಅನಿವಾರ್ಯ. ಇದು ಏನ್ ಮೆಸೇಜ್ ಕೊಡುತ್ತೆ? ಅಸೆಂಬ್ಲಿ ಅಲ್ರಿ ಇದು. ನಮ್ಮ ಒಂದು ಸದನದಲ್ಲಿ ನಮ್ಮೆಲ್ಲರ ಭಾವನೆಗಳು ಇದು ಸುನೀಲ್ ಅವರೇ ಸಂವಿಧಾನ ಸರ್ಕಾರ ನಡೀತಾ ಇರೋದು. ಸಂವಿಧಾನ ಸರ್ಕಾರ ನಡೀತಾ ಇರೋದು. ನಾವು ಸಂವಿಧಾನ ಎಲ್ಲರೂ ಬೆಂಕಿ ಹಚ್ಚತಕ್ಕಂಥ ಕಂಪ್ಲೇಂಟ್ ಕಾಪಿದು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರೇ, ಜಾನ್ ಸರ್ ವಿನಂತಿ ಮಾಡ್ಕೋತಾ ಇದ್ದಾರೆ. 2 ನಿಮಿಷ ಮಾತಾಡ್ತೀನಿ ಅಂತ ಪರಮೇಶ್ವರ ಹೇಳಿ. ನಾವೇನಾದ್ರು ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇದ್ದಾರೆ. ಈ ಹೇಳಿಕೆ ಒಪ್ಕೊಳ್ತೀರಾ ನೀವು? ಈ ಕ್ರಿಶ್ಚಿಯನ್ ಸಮರ್ಥನೆ ಮಾಡ್ತೀರಾ? ಹೌದು.